ಹಾಯ್ ಫ್ರೆಂಡ್ಸ್, ಎಂಚೆಲ್ಲರೂ ಮಾತ್ರ ನಮಸ್ಕಾರ. ಇಲ್ಲಿ ನಮ್ಮ ಮನ್ಪುಗ ಮಂಜುನಾಥ್ ಕ್ಯಾಂಟೀನ್ ಉಂಟು. ನಮ್ಮ ಹೋಟೆಲ್ ಸ್ಟೈಲ್ದ ನೀರುಳ್ಳಿ ಪಜೆ ಮನ್ಪುನ ವಿಧಾನ ತೋರಿಸ್ಕೊಳ್ಬೇನೆ. ಮತ್ತು ನೀರುಳ್ಳಿ 1 kg ತಾತ ನೀರುಳ್ಳಿ ಉಂಟು. ನೆಕ್ಕಿಟ್ಟು ಅಂತ ರುಚಿಗೆ ತಕ್ಕ ಉಪ್ಪು ಮಾಡಬೇಕು. ಅರಿಶಿನ ಪುಡಿ ಹೊಡೆದ 1 kg 1/4 kg ಜಾಸ್ತಿ ಮಾಡೋಣ. ಪಡ್ದು ನೀರು ಬೇಯಿಸೋದು ಸ್ವಲ್ಪ ಒಂಚೂರು ನಮ್ಮ ನೀರು ಪಡ್ದ ಮತ್ತೆ ಈತು ಮತ್ತು ಮಸಾಲೆ ಮಂದಿಯ ನೀರುಳ್ಳಿ ಬದನೆ ಕಲರ್ತದೆ. ಟೀಮೆಟ್ ಒಂಜಿ ಬಾಣೆಡು ಎಣ್ಣೆ ದಿಕ್ಕ ಫ್ರೈ ಆವಡು ಬೆಚ್ಚಾವಡು ಸರಿ ಬೆಚ್ಚಾವಡು ಮತ್ತೆ ಒಂಜೊಂಜಿ ಬುಟ್ಟೇರು ನೀರುಳ್ಳಿ ಬಜೆ ഞാനೊಂದು ಪಾಡಿಟ್ಟೆ ಇಲ್ಲ ಗೊತ್ತ ಇಲ್ಲ ನಾವು ಹೋಟೆಲ್ದ ಬೇಯಿಸ್ತೇವೆ. ಇದು 24 ಸ್ವಯಂ ಬೇಕು. ನೀರುಳ್ಳಿ ಬಜೆ ರೆಡಿಯಾಡು ಗಿರಾಕಿ ಇದೊಂದು ನೀರುಳ್ಳಿ ಬಜೆ